ರಾಮ ರಾವಣರ ಕಾಳಗರ ಎಂಬುದು ಮುಂದೇನಾಗಬಹುದೆಂಬ ನಿರೀಕ್ಷೆಯಿರುತ್ತ ಕಾಲದಲ್ಲಿ ನಮ್ಮ ತಂದೆ ರಾವಣ ಚಿಂತಾ ಮಾನಸನಾಗಿರುತ್ತ ಸಂದರ್ಭ ಅವನ ಬಳಿಗೂ ಹೋಗಿ ಬರೆಯುವ ಮಾತನ್ನ ಹೇಳಿ ಅಪ್ಪಣೆ ಪಡೆದುಕೊಂಡು ಬಂದು ಬರುತ್ತೇನೆ. ಯೋಚಿಸುವುದು ಮತ್ತೆ ಯಾವುದು ಅಲ್ಲ, ನನ್ನ ವಾನರನ ಸೇನೆಯಲ್ಲೂ ರಾವಣನ ಲಂಕಾನಗರವನ್ನು ಸೇರುವುದರ ಮೂಲಕವಾಗಿ ಸಾಗಾತಾವಾಗಿ ಮೆರೆದಾಡಬೇಕು ಎಂಬ ಹಮ್ಮರವನ್ನು ಇಟ್ಟುಕೊಂಡು ಬಂದು ಬರುತ್ತಾರೆ. ಅವರಿಗೆಲ್ಲ ಬುದ್ಧಿ ಕಲಿಸಬೇಕೆಂಬ ಕಾರಣಕ್ಕಾಗಿ ನಮ್ಮ ತಾತ ಶಿವದತ್ತವಾದಂತಹ ರಥವನ್ನು ಯಾರಿ ಬಂದವರಿದ್ದಾರೆ. ಸುಗ್ರೀವನ ಜೊತೆಯಾಗಿ ಸತ್ಯವನ್ನು ಬೆಳೆಸಿಕೊಳ್ಳುತ್ತಾ ರಾಮ ಬರಬೇಕು ಎನ್ನುವ ಹಾಗೆ ನನ್ನ ಸಮ್ಮುಖದಲ್ಲಿ ಬಂದು ನಿಂತವನು ಸುಗ್ರೀವ. ಆಮೇಲೆ ಕಪಿ ಸೇನೆಯವರು ಅವರನ್ನ ಹಾಗಾಯ್ತು. ಕಪಿಗಳ ಜೊತೆ ಹೋರಾಟ ಮಾಡೋದಕ್ಕೆ ಹೋದ ನನಗೆ ಒಂದು ಅನುಭವವಾದದ್ದು ಸತ್ಯ ಬೇರೆ ಯಾವುದೂ ಅಲ್ಲ. ಕಪಿಗಳ ಜೊತೆ ಹೋರಾಟವೇ ಬೇರೆ, ಮಾನವರ ಜೊತೆ ಹೋರಾಟವೇ ಬೇರೆ. ಮಂಗಗಳಿಗೆಲ್ಲ ಈಶಾ ಅವನೇ ರಾಮಚಂದ್ರನ ಹೋರಾಟ ಮಾಡಬೇಕು ಅಂತಾದ್ರೆ ನೇರವಾಗಿ ಹೋದ್ರೆ ಸಾಕಾಗುವುದಿಲ್ಲ. ಅದಕ್ಕೆ ಬೇಕಾಗಿ ನನ್ನ ತಾತ ಶಿವದತ್ತವಾದಂತಹ ಆ ರಥವನ್ನ ಮೋಡದ ಮರೆಯಲ್ಲಿ ನಿಲ್ಲಿಸಿ ಬರುವಂತ ರಾಮನನ್ನು ಎದುರಿಸುವುದಕ್ಕೆ ಇಷ್ಟಕ್ಕೆಲ್ಲ ಕಾರಣ ದಶಕಂಠನವನ ಇಂದ್ರವರಿದ್ದಾನೆ. ಅಪ್ಪ ಅವನ ಅಹಂಕಾರವೇ ಶಬ್ದವೇದಿಯ ವಿದ್ಯೆಯನ್ನವನು ಈ ರಾಮಚಂದ್ರ. ಆದ ಕಾರಣ ಅವನನ್ನ ಬರಮಾಡಿಕೊಳ್ಳಬೇಕು ಅಂತಾದ್ರೆ ಆ ವಿದ್ಯೆಯನ್ನ ಪ್ರಯೋಗಿಸುತ್ತೇನೆ. ಸಕರ ಭಗೀರಥ ಮನು ಮಾಂದಾತ ದಿಲೀಪ ಪ್ರದೀಪರಂತವರು ನಿಮ್ಮ ವಂಶದ ಹುಟ್ಟಿ ಕೀರ್ತಿ ವಿಶಾಸತೆಯನ್ನು ಸಂಪಾದಿಸುವ ಮೂಲಕವಾಗಿ ಕೀರ್ತಿ ಶಾಸರಾಗಿದ್ದಾರೆ ಎಂಬ ಹಾಗೆ ಅಂತಹ ವಂಶಸ್ಥಳಾದಂತ ನೀನು ಇಂಥ ಬಂಡವಾಳ ಬದುಕನ್ನು ಯಾಕೆ ಸಾಗಿಸ್ತಾ ಇದ್ದೀಯೋ ನನಗಂತೂ ಗೊತ್ತಿಲ್ಲ. ಹೆಂಡತಿಯನ್ನು ಕಳೆದುಕೊಂಡೆ, ಕೈಡೆತ್ತ ಗಂಡನಾದವನು ಹೆಂಡತಿಯನ್ನು ರಕ್ಷಿಸಿಕೊಳ್ಳಬೇಕು ಹೇಗೆ ಕೇಳು. ಶಾಸ್ತ್ರಕಾರರ ಮಾತು ಗೊತ್ತಿಲ್ವಾ? ಭಾರ್ಯ ಸಂರಕ್ಷಣೆಯು ಪತಿಗೆ ನಿಜವಾದ ಧರ್ಮ. ಸತಿಯನ್ನು ಉಳಿಸಿಕೊಳ್ಳಬೇಕಾದದ್ದು ನಿನ್ನ ಕರ್ತವ್ಯವಾಗಿತ್ತು. ಅದೆಲ್ಲ ಮಾಡಲಿಲ್ಲ, ಬಿಡು. ಅದೆಲ್ಲ ಮಾಡಲಿಲ್ಲ ಎನ್ನುವುದಕ್ಕಿತ್ತು ನೀನು ಹುಟ್ಟಿದ ಗಳಿಗೆಯ ಸರಳಿ ಇಲ್ಲ. ನೀನು ಹುಟ್ಟಿದ ಅಂದಿನಿಂದ ಇನ್ನಿನ ತನಕವೂ ಸಹ ಸಾಕೇತ ನಗರವೆಂಬುದು ಏನೆಲ್ಲ ಆಗಿ ಹೋಗಿದೆ ಎಂಬುದು ಮತ್ತೆ ನಾನು ನೆನಪಿಸಬೇಕಾದ ಅಗತ್ಯ ಇಲ್ಲ. ಚರ್ವಿತ ಚರ್ವಣ ಮಾಡುವ ಉದ್ದೇಶವು ನನ್ನದಲ್ಲ. ಬಡವಾನವ ಪತಿಯ ಬಂದಿದ್ದೇನೆ ಸಮಾರಾಂಗಳಕ್ಕೆ. ಯಾರು ಗೊತ್ತಾ? ಯಾರು ಗೊತ್ತಾ? ದಶಕಂಠನ ಸುತ ಇಂದ್ರ.
ಎನಿಸಿಕೊಂಡಿದ್ದ ಈ ದಿವಸ ಏನು ನಿನ್ನಿಂದ ಕಲಿತುಕೊಳ್ಳಬೇಕಾದಂತ ಅನಿವಾರ್ಯತೆ ಎಂದಿಗೂ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಕಲಿಸ್ಲಿಕ್ಕೆ ಬಂದವ ನಾನು. ಓಹೋ, ಕಪಟ ಕಾರಸ್ಥಾನ, ಇದನ್ನೇ ತಿಳಿದುಕೊಳ್ಳುವಂತಹ ನೀನು ದೇವಲೋಕ ದಾಳಿಯನ್ನಿಟ್ಟೆ. ಇಂದ್ರ ಅವನನ್ನೇ ಗೆದ್ದುಕೊಂಡೆ. ಇಂದ್ರಾರಿ ಅನ್ನುವಂತ ವರದನ ಪಡೆದೆ. ಮೇಘನಾದನಾದಂತ ನಾನು ಇಂದ್ರಾರಿ ಜಿದ್ದು ಎನಿಸಿಕೊಂಡೆ ಅಲ್ವಾ? ತಿಳಿದುಕೊಂಡವನಿದ್ದೇನೆ. ಮಹಾಮಾಯಾವಿ, ಒಳ್ಳೆ ಮಾತಾಡ್ತಾ ಇದ್ದೇನೆ. ತಂದೆಯಂತೆ ಬದುಕುವಂತ ಮನಸ್ಸಿದ್ದೆ ನಿನಗುಂಟು ಅಂತ ಆದ್ರೆ ಶರಣಾಗು. ಅಲ್ಲದೆ ಹೋದ್ರೆ ತಾಯಿಯ ಪಸಿರನ್ನೇ ಸೇರಿದರೂ ಸಹ ನಿನ್ನನ್ನ ಕೊಲ್ಲುತ್ತಾನೆ ಈ ರಾಮ. ನಾವು ಇಂದ್ರನನ್ನ ಗೆದ್ದೆ. ನಮಗದು ತಪ್ಪಲ್ಲ. ಯಾಕೆ ಕೇಳು, ನಾವು ಧನುಜರು, ಮಾಯಾವಿಗಳು, ಕಪಟ ವಿದ್ಯೆಯನ್ನು ಪ್ರಯೋಗಿಸಲಿಲ್ಲ ಆದ್ರೆ ನಾವು ಆ ಜಾತಿ ಹುಟ್ಟುಕೊಂಡಿದ್ದೆ ಅಪರಾಧ ಎಂಬ ಅರ್ಥ. ನಾವು ಮಾಯಾವಿಯ ಪ್ರಯೋಗ ಮಾಡುವ ಮೂಲಕವಾಗಿ ಮಾಯೆಯನ್ನು ಪ್ರಯೋಗಿಸಿ ನಾನು ಗೆದ್ದದ್ದು ಹೌದು. ಹಾಗಂತ ಎಲ್ಲವರಿಗೂ ಅದನ್ನು ಮಾಡ್ಲಿಕ್ಕೆ ಆಗ್ತದೆ ಭಾವಿಸಿಕೊಳ್ಳ ಬೇಡ. ದಶಕಂಠನ ಸುತನಾದಂತಹ ಇಂದ್ರಜಿತುವಿಗೆ ಮಾತ್ರ ಸಾಧ್ಯವಾಗುವುದು. ಈಗ ಮಾಯ